ಮಾಜಿ ಸಚಿವ ಬಿ ರಮಣಾತ್ರಯವರು ಬಂಟ್ವಾಳ ಶಾಸಕರಾದ ರಾಜೇಶ್ ನಾಯ್ಕ್ ಅವರ ಮೇಲೆ ಕೆಂಪು ಕಲ್ಲಿನ ಕ್ವಾರೆಯ ವಿಚಾರವಾಗಿ ಕೆಲವೊಂದು ಪರೋಕ್ಷ ಆರೋಪಗಳನ್ನು ಮಾಡಿದ್ದು, ಈ ಆರೋಪಗಳಿಗೆ ಶಾಸಕ ರಾಜೇಶ್ ನಾಯ್ಕ್ ಅವರು ಪತ್ರಿಕಾಗೋಷ್ಠಿ ನಡೆಸಿ ಸ್ಪಷ್ಟ ಉತ್ತರ ನೀಡಿದ್ದಾರೆ. ಮಂಗಳೂರಿನ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಶಾಸಕರು, ನಾನು ಅನುಮತಿ ಪಡೆದು ಕಲ್ಲಿನ ಕ್ವಾರೆ ಮಾಡುತ್ತಿದ್ದೇನೆ. ಕಾನೂನು ಬಾಹಿರವಾಗಿ ಕ್ವಾರೆ ನಡೆಸುತ್ತಿರುವವರ ಮೇಲೆ ತನಿಖೆ ನಡೆಸಲು ನನ್ನ ಸಹಮತ ಇದೆ ಎಂದಿದ್ದಾರೆ. ಹಿಂದೆ ನಮ್ಮ ಹಿಂದಿನ ಮಾಜಿ ಮಂತ್ರಿಗಳು, ನನ್ನ ಕ್ಷೇತ್ರದ ಶಾಸಕರು ಆಗಿದ್ದವರು ಒಂದು ಅಪವಾದನೆ ಮಾಡಿದರು. ಅದೊಂದು ಅಡ್ಡಗೋಡೆಯಲ್ಲಿ ದೀಪ ಇಟ್ಟಾಗೆ ಒಂದು ಅಪವಾದನೆಯನ್ನು ಮಾಡಿದರು. ಅದರಿಂದ ಜನರಿಗೆ ಇದು ಸ್ಪಷ್ಟೀಕರಣ ಕೊಡಬೇಕು, ಜನರಿಗೆ ಇದ್ರ ಬಗ್ಗೆ ತಿಳಿಬೇಕೆಂಬ ಉದ್ದೇಶದಿಂದ ನಾನು ಈ ಪತ್ರಿಕಾಗೋಷ್ಠಿಯನ್ನು ಮಾಡ್ತಾಯಿದ್ದೇನೆ. ಅವರು 2 ದಿವಸ ಹಿಂದೆ ಮುಡಿಪು ಭಾಗದಲ್ಲಿ, ಮುಡಿಪು ನನ್ನ ಕ್ಷೇತ್ರ ಬರೋದಿಲ್ಲ, ತಾಲೂಕು ಆಗಿರ್ತದೆ, ಕೆಲವೊಂದು ಕೆಂಪು ಕಲ್ಲಿನ ಕ್ವಾರೆಗಳ ಬಗ್ಗೆ ಅಲ್ಲಿ ಅಕ್ರಮಗಳು ನಡೀತಾ ಇದೆ ಅಂತ ಹೇಳಿಬಿಟ್ಟು ಅದನ್ನು ಜೋಡಿಸಲಿಕ್ಕೆ ಶಾಸಕರ ಸಂಬಂಧಿ ಅಂತ ಹೇಳಿದರು. ನನಗೆ ಅಲ್ಲಿ ಯಾರೂ ಸಂಬಂಧಿಗಳು ಇಲ್ಲ, ಸಂಬಂಧಿ ಆಗೋ ಅಲ್ಲಿ ನನಗೆ ಅಲ್ಲಿ ಚಾನ್ಸಸ್ ಕಮ್ಮಿ ಕಾಣ್ತದೆ. ಅದರಲ್ಲಿ ಯಾರ್ಯಾರ ಮೇಲೆ ಯಾವ ಕಂಪನಿಗಳ ಮೇಲೆ ರೈಡ್ ಆಗಿದ, ಯಾರು ಸಿಕ್ಕಿದ ಅವರಲ್ಲಿ ಸಂಬಂಧ ಆಗುವಂಥ ಚಾನ್ಸಸ್ ಕಮ್ಮಿ ಅಲ್ಲಿ. ಅದರಿಂದ ಸಂಬಂಧಿಗಳು ಅನ್ನೋದು ಯಾರೂ ಇಲ್ಲ. ಆದರೆ ನಾನು ಬಹಳ ವರ್ಷದ ಹಿಂದೆಯಿಂದ ಈ ಒಂದು ಕೆಂಪು ಕಲ್ಲಿನ ವ್ಯವಹಾರ ನಾನು ನನ್ನ ತೋಟದ ಒಳಗೆ, ಯಾವುದೇ ಸರ್ಕಾರಿ ಜಾಗ ಅಲ್ಲ, ನಾನು ನನ್ನ ತೋಟದೊಳಗೆ ಲೈಸೆನ್ಸ್ ತಗೊಂಡು ನಾನು ಕೆಂಪು ಕಲ್ಲಿನ ವ್ಯಾಪಾರ ಮಾಡ್ತಾಯಿದ್ದೇನೆ, ಈಗಲೂ ಮಾಡ್ತಾಯಿದ್ದೇನೆ. ಆದರೆ ಕಳೆದ 8 ತಿಂಗಳಿಂದ ನಾನು ಯಾವುದೇ ಲೀಸನ್ನು ಅಥವಾ ನನ್ನ ಈ ಲೀಸನ್ನು ನಾನು ಮಾಡಿಲ್ಲ. ಯಾಕೆಂದರೆ ಕೇಳ್ಬೋದು, 8 ತಿಂಗಳಿಂದ ಯಾಕೆ ಮಾಡಿಲ್ಲ, ಎಷ್ಟು ಜನ ಎಲ್ಲ ಮಾಡ್ತಾಯಿದ್ದಾರೆ ಅಂತ. ನಾನು ಯಾಕೆ ಮಾಡಿಲ್ಲ ಅಂದರೆ 2 ತಿಂಗಳು ಕೋವಿಡ್ ಇತ್ತು. ಕೋವಿಡ್ನ ನಂತರ ಸರ್ಕಾರ ಸಡನ್ನಾಗಿ 92 ರೂಪಾಯಿ ಟ್ಯಾಕ್ಸ್ ಇದ್ದದನ್ನು 262 ರೂಪಾಯಿಗೆ ಏರಿಸಿತ್ತು. ಅದು ಲಾಭದಾಯಕವಾಗಿರಲಿಲ್ಲ. ಎಂಡ್ ಪಾಯಿಂಟಲ್ಲಿರುವಾಗ 600 ರೂಪಾಯಿ ಹೋಗಿತ್ತು, ಟ್ರಾನ್ಸ್ಪೋರ್ಟೇಷನ್ ತೆಗೆದಿಲ್ಲ, ಲಾಭದಾಯಕ ಅಲ್ಲ ಅಂತ ನಾನು ಕಂಪ್ಲೀಟ್ ನಿಲ್ಲಿಸಿದ್ದೆ. ಸಾಧಾರಣ ಮಾರ್ಚ್ ನಂತರ 7-8 ತಿಂಗಳಾಯಿತು ನಾನು ಯಾವುದೇ ವ್ಯಾಪಾರ ಮಾಡಿಲ್ಲ. ನನ್ನ ಲೀಸ್ಗಳು ಹಾಗೇ ಇದೆ. ನಾನೇ ಸರ್ಕಾರಕ್ಕೆ ರಿಕ್ವೆಸ್ಟ್ ಮಾಡಿಕೊಂಡು, ಇಷ್ಟು ಆದರೆ ಇಲ್ಲೀಗಲ್ ಮಾಡುವವರಿಗೆ ಮಾತ್ರ ಅವಕಾಶ ಆಗ್ತದೆ, ಲೀಗಲ್ ಮಾಡುವವರಿಗೆ ಅವಕಾಶ ಆಗೋದಿಲ್ಲ ಅಂತ ಸರ್ಕಾರಕ್ಕೆ ಒಂದು ಮನವರಿಕೆ ಮಾಡಿದ ಮೇಲೆ ಅದನ್ನು ಮೊನ್ನೆ ಕ್ಯಾಬಿನೆಟಲ್ಲಿ ಕಮ್ಮಿ ಮಾಡಿದ್ದಾರೆ. ಇನ್ನು ನಮಗೆ ಲೀಗಲ್ ಮಾಡುವವರಿಗೆ ಅವಕಾಶ ಇದೆ. ಇಷ್ಟುವರೆಗೆ ಇಲ್ಲೀಗಲ್ ಮಾಡಿ ಕದ್ದು ಮಾಡುವವರಿಗೆ ಮಾತ್ರ ಅವಕಾಶಗಳು ಆಗ್ತಾಯಿದೆ ಅಂತ ಒಂದು ಮನವರಿಕೆ ಮಾಡಿದ ಮೇಲೆ ಸರ್ಕಾರ ಕಮ್ಮಿ ಮಾಡಿದೆ. ಅದರಿಂದ ನನಗೆ ಮತ್ತು ಮುಡಿಪುದು ಯಾವುದೇ ಸಂಬಂಧ ಇಲ್ಲದಿದ್ದರೂ ನಾವು ನನ್ನ ಹತ್ರ ಈ ಕೆಂಪು ಕಲ್ಲು ಸಾವಿರಾರು ಕ್ವಾರೆಗಳು, ನಿಮಗೆ ಗೊತ್ತಿದ್ದಾಗೆ ಕೆಂಪು ಕಲ್ಲಿನ ಕ್ವಾರೆಗಳು ನಮ್ಮ ಜಿಲ್ಲೆಯಲ್ಲಿ ನಡೀತಾ ಇದೆ. ಇದರಲ್ಲಿ ನನ್ನ ಹತ್ರ ಒಬ್ಬನೇ ಇದ್ದರು, ಭಾರಿ ವರ್ಷದಿಂದ ನಾನು ಒಬ್ಬನೇ ಲೀಸ್ ಹೋಲ್ಡರ್ ಇದ್ದೆ. ನಾನು ಯಾಕೆಂದರೆ ಕಾನೂನುಬದ್ಧವಾಗಿ ಮಾಡಬೇಕು ಅಂತ, ನಾನು ಶಾಸಕನಾಗುವ ಮೊದಲು ಕೂಡ ನಾನು ಕಾನೂನುಬದ್ಧ ಇರಬೇಕು ಅಂತ ನಾನು ಲೀಸಲ್ಲೇ ನಾನು ಮಾಡ್ತಾಯಿದ್ದೇನೆ. ಇವತ್ತಿಗೂ ನನ್ನ ಮನೆಯವರ ಹೆಸರಲ್ಲಿ ಅದು ಲೀಸ್ ಇದೆ, ಜಾಗ ಅವರದ್ದು ಅದೇ ಲೀಸ್ ಇದೆ. 1 ಎಕರೆ ಮಾಡ್ಕೊಂಡು ಹೋಗ್ತೇವೆ ನಾವು. ಅದರ ನಂತರ ತೋಟ ಇಡ್ತೇನೆ. ನನ್ನ ಇಂಟ್ರೆಸ್ಟ್ ಅದು ಕಲ್ಲು ತೆಗೆಯುವುದ ಮಣ್ಣು ತೆಗೆಯುವುದಲ್ಲ. ಅದು ಅನಿರೀಕ್ಷಿತವಾಗಿ ಮಣ್ಣಿಗೆ ಒಂದು ಡಿಮಾಂಡ್ ಬಂತು ಅಂತ ಮಣ್ಣು ಈಗ ಜನರು ಹೋಗ್ತಾ ಇದ್ದಾರೆ. ಆದರೆ ಆ ಸಂದರ್ಭದಲ್ಲಿ ನಮಗೇನಾಯಿತು ಅಂತ ಹೇಳಿದರೆ, ಇಲ್ಲಿ ಕೋವಿಡ್ ಬಂತು ಮತ್ತು ರೇಟ್ ಹೆಚ್ಚಾಯಿತು. ಈಗ ಪುನಃ ರೇಟ್ ಕಮ್ಮಿ ಆಗಿದೆ, ಮಾಡುವ ಅವಕಾಶಗಳು ನಮಗೆ ಇದೆ ಲೀಗಲಿ ಆಗಿ. ಇಲ್ಲೀಗಲ್ ಮಾಡುವವರ ಬಗ್ಗೆ ಈಗಾಗಲೇ ಭಾಳಷ್ಟು ಕೇಸ್ಗಳು ಬುಕ್ ಆಗಿರಬೇಕು. ನಾನು ಹೇಳ್ತಾ ಇದ್ದೇನೆ ಅಂದರೆ, ಇದನ್ನು ತನಿಖೆ ಯಾವ ಮಟ್ಟದ ತನಿಖೆ ಆದರೂ ಮಾಡಲೇಬೇಕು ಅಂತ ನನಗೂ ಸಹಮತ ಇದೆ.